ಸಂಸತ್ ಅಧಿವೇಶನದಲ್ಲಿ ವಿರೋಧ ಪಕ್ಷದವರು ನೂತನ ಸಚಿವರ ಪರಿಚಯಕ್ಕೂ ಅವಕಾಶ ನೀಡದೆ ಗದ್ದಲ ಬೀಸಿದ್ದರಿಂದ ನಮ್ಮನ್ನು ನಾವು ಪರಿಚಯಿಸಿಕೊಳ್ಳಲು ಜನಾಶೀರ್ವಾದ ಯಾತ್ರೆಯನ್ನ ಆರಂಭಿಸಿದ್ದೇವೆ. ನರೇಂದ್ರ ಮೋದಿಜಿಯವರ ಸರ್ಕಾರಕ್ಕೆ ಚಿಕ್ಕ ಕಪ್ಪು ಚುಕ್ಕಿಯೂ ಬಾರದಂತೆ ಅತ್ಯಂತ ಪಾರದರ್ಶಕವಾಗಿ ಮಂತ್ರಿಯಾಗಿ ಕೆಲಸ ಮಾಡುತ್ತೇನೆ ಎಂದು ಕೇಂದ್ರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವೆ ಕುಮಾರಿ ಶೋಭಾ ಕರಂದ್ಲಾಜೆ ಹೇಳಿದರು. ಕೇಂದ್ರ ಸಚಿವೆಯಾಗಿ ಆಯ್ಕೆಗೊಂಡ ಬಳಿಕ ಕುಂದಾಪುರದ ಬಿಜೆಪಿ ಕಚೇರಿಗೆ ಮೊದಲ ಬಾರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಕಾರ್ಯಕರ್ತರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಮತವನ್ನು ನನಗೆ ಕೊಟ್ಟ ಕ್ಷೇತ್ರ ಕುಂದಾಪುರ ವಿಧಾನಸಭಾ ಕ್ಷೇತ್ರ. 2 ಬಾರಿಯೂ ಅತ್ಯಧಿಕ ಮತಗಳಿಂದ ನನ್ನನ್ನು ಇಲ್ಲಿನ ಜನ ಗೆಲ್ಲಿಸಿದ್ದಾರೆ. ಇದರ ಪರಿಣಾಮವಾಗಿ ಇಂದು ನಾನು ಕೇಂದ್ರ ಸಚಿವೆಯಾಗಿ ನಿಂತಿದ್ದೇನೆ. ಈ ಎಲ್ಲ ಶ್ರೇಯಸ್ಸು ನನ್ನ ಕ್ಷೇತ್ರದ ಮತದಾರರಿಗೆ ಸಲ್ಲುತ್ತದೆ. ಕೃಷಿ ಸಚಿವಾಲಯ ಅತ್ಯಂತ ಕಠಿಣ ಸಚಿವಾಲಯವಾಗಿದೆ. ದೆಹಲಿಯಲ್ಲಿ 3 ಮಸೂದೆಗಳನ್ನಿಟ್ಟುಕೊಂಡು ಹೋರಾಟಗಳು ನಡೆಯುತ್ತಿದೆ. ಆದರೆ ಮಸೂದೆಗಳ ವಿರುದ್ಧ ಹೋರಾಟ ಮಾಡಿದರೆ ಇದಕ್ಕೆ ಉತ್ತರವನ್ನ ಹೇಳಬಹುದಿತ್ತು. ಕೃಷಿಕರ ಅಭ್ಯುದಯಕ್ಕಾಗಿ ಕಳೆದ 60 ವರ್ಷಗಳಲ್ಲಿ ಬೇರೆ ಬೇರೆ ಸಮಿತಿಯವರು ವರದಿಗಳನ್ನು ಕೊಟ್ಟಿದ್ದಾರೆ. ಈ ವರದಿಯ ಆಧಾರದಲ್ಲಿ 3 ಮಸೂದೆಗಳನ್ನು ಜಾರಿಗೊಳಿಸಲಾಗಿದೆ. ಸ್ವಾಮಿನಾಥನ್ ವರದಿಯ 75% ಭಾಗ ಈಡೇರಿಸದಿದ್ರೆ ಅದು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಎಂದು ಹೇಳಲು ನಮಗೆ ಹೆಮ್ಮೆ ಇದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯದ ಮತ್ತು ಎಲ್ಲ ರಾಜ್ಯಗಳ ಏನೇನು ಬೇಡಿಕೆ ಇದೆ, ಏನೇನು ಸಮಸ್ಯೆ ಇದೆ ಅದನ್ನ ಕೇಂದ್ರದಲ್ಲಿ ಬಗೆಹರಿಸಕ್ಕೆ ಸಾಧ್ಯ ಆಗುದಾದ್ರೆ ಖಂಡಿತ ಅದರ ಜೊತೆ ನಿಂತು ನಾನು ಕೆಲಸ ಮಾಡ್ತೀನಿ. ನೀವೇನು ಭರವಸೆಯಿಂದ ನನ್ನನ್ನು ಗೆಲ್ಲಿಸಿದ್ರಿ, ನರೇಂದ್ರ ಮೋದಿ ಅವರಿಗೆ ಒಂದು ಚಿಕ್ಕ ಕಪ್ಪು ಚುಕ್ಕೆನೂ ಬಾರದಂತೆ ಅತ್ಯಂತ ಪಾರದರ್ಶಕವಾಗಿ ನಾನು ಮಂತ್ರಿಯಾಗಿ ಇರ್ತೀನಿ ಅನ್ನುವಂತ ಭರವಸೆಯನ್ನು ಕೊಟ್ಟು ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ನನಗೆ ತುಂಬಾ ಖುಷಿಯಾಗಿದೆ. ತುಂಬಾ ಪ್ರೀತಿಯಿಂದ ಸ್ವಾಗತ ಮಾಡಿದ್ದೀರಿ, ತುಂಬಾ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದೀರಿ. ಜನಾಶೀರ್ವಾದ ಯಾತ್ರೆ ಅಂತಂದ್ರೆ ಇವತ್ತು ನಮ್ಗೆ ಮೋದಿ ಅವರಿಗೆ ಅಲ್ಲಿ ನಮ್ಮ ಹೆಸರನ್ನ ಹೇಳಿ ನಮ್ಮನ್ನು ಪರಿಚಯ ಮಾಡಕ್ಕೆ ಅವಕಾಶ ಆಗಿರ್ಲಿಲ್ಲ. ವಿರೋಧ ಪಕ್ಷ ಗಲಾಟೆ ಮಾಡಿದ್ರು, ಅವಕಾಶ ಕೊಡ್ಲಿಲ್ಲ. ಅದಕ್ಕೆ ನಾವು ಜನರ ಮುಂದೆನೆ ಹೋಗೋಣ ಅಂತ ಹೇಳಿ ಇವತ್ತು 135 ಕೋಟಿ ಜನರ ಮುಂದೆ ನಮ್ಮೆಲ್ಲ ಹೊಸ ಮಂತ್ರಿಗಳು ಕೂಡ ಹೋಗ್ತಾ ಇದ್ದಾರೆ. ಯಾವ ವರದಿಯನ್ನ ಕಳೆದ 60 ವರ್ಷಗಳಲ್ಲಿ ಬೇರೆ ಬೇರೆ ಸಮಿತಿಯವರು ಕೊಟ್ಟಿದ್ದಾರೆ. ಕೃಷಿಕರ ಅಭ್ಯುದಯ ಹೇಗಾಗಬೇಕು, ಕೃಷಿಕರ ಬೆಳವಣಿಗೆ ಹೇಗಾಗಬೇಕು, ಕೃಷಿ ಕ್ಷೇತ್ರದ ಬೆಳವಣಿಗೆ ಹೇಗಾಗಬೇಕು, ರೈತರ ಕಷ್ಟಗಳನ್ನ ಹೇಗೆ ತಪ್ಪಿಸಬೇಕು ಅಂತ ಹೇಳಿ ಯಾರ್ಯಾರು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿಯ ಆಧಾರದಲ್ಲಿ ಈ 3 ಮಸೂದೆಗಳು ಬಂದಿದ್ದಾವೆ. ಇನ್ನು ಸೌದಿ ಜೈಲಿನಿಂದ ಬಿಡುಗಡೆಯಾಗಿ ಬಂದ ಹರೀಶ್ ಬಂಗೇರ ಅವರನ್ನ ಶೋಭಾ ಕರಂದ್ಲಾಜೆ ಅವರು ಸನ್ಮಾನಿಸಿದರು. ಹರೀಶ್ ಬಂಗೇರ ಅಂತ ಹಲವಾರು ಜನ ಇವತ್ತೇನು ಹೊರದೇಶದಲ್ಲಿ ಸಂಕಷ್ಟದಲ್ಲಿದ್ದಾರೆ. ಹರೀಶ್ ಬಂಗೇರ ಅವರ ಬಿಡುಗಡೆಗೆ ಬಹಳ ಪ್ರಯತ್ನ ಆಗಿದೆ, ಸುಲಭದಲ್ಲೇನಾಗಿಲ್ಲ. ಆ ದೇಶದಲ್ಲಿ ಮಿಡ್ಲ್ ದೇಶದಲ್ಲಿ ದೊರೆಯ ಬಗ್ಗೆ, ಮಹಾರಾಜರ ಬಗ್ಗೆ ನಾನು ಹೇಳಿದ್ರೆ ಕಠಿಣವಾದಂತ ಶಿಕ್ಷೆ ಆಗುತ್ತೆ. ಅವರು 1 ವರ್ಷ 8 ತಿಂಗಳು ಅಲ್ಲಿ ಉಳಿದಿರುವುದೇ ಪುಣ್ಯ ಅನ್ನುವಂಥದ್ದು ನಾವು ಇವತ್ತು ಭಾವನೆಯನ್ನ ಮಾಡಬೇಕು. ಆದ್ರೆ ಇದರ ಮಧ್ಯದಲ್ಲಿ ನಮ್ಮ ದೂತಾವಾಸ, ನಮ್ಮ ಸಚಿವಾಲಯ ತುಂಬಾ ಪ್ರಯತ್ನ ಮಾಡಿದ ಕಾರಣಕ್ಕಾಗಿ ಇವತ್ತು ಅವರು ಬಿಡುಗಡೆ ಆಗಿ ಬಂದಿದ್ದಾರೆ. ಅದಕ್ಕಾಗಿ ನಾನು ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ನಾನು ಬಹಳ ಕಾಯಿಸಿದ್ದೀನಿ. ಅವರಿಗೆ ಆ ಮಿನಿಸ್ಟ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೊಯ್ಲಾಡಿ ಸುರೇಶ್ ನಾಯಕ್, ದಕ್ಷಿಣ ಕನ್ನಡ ಬಿಜೆಪಿ ಉಸ್ತುವಾರಿ ಉದಯ್ ಕುಮಾರ್ ಶೆಟ್ಟಿ, ವಿಧಾನ ಪರಿಷತ್ನ ಸದಸ್ಯ ಮುನಿರಾಜ್ ಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುತ್ಯಾಡಿ ನವೀನ್ ಶೆಟ್ಟಿ, ಸದಾನಂದ ಉಪ್ಪಿನಕುದ್ರು, ದಕ್ಷಿಣ ಕನ್ನಡ ಸಹ ಪ್ರಭಾರಿ ರಾಜೇಶ್ ಕಾವೇರಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.